ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಸ್ವಲ್ಪ ಅಡ್ಜಸ್ಟ್ ಮಾಡಿ, ಇಂಟರ್ನೆಟ್ ಸ್ವಲ್ಪ ವೀಕ್ ಉಂಟು, ವೈಫೈ ಹೋದ್ರೆ ಬರ್ತೇನೆ ವಾಪಸ್. ಎಸ್ ಕೃಷ್ಣ ಚೈತನ್ಯ ಶ್ರೀಮದ್ ಭಾಗವತಂ ಮೊದಲನೇ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 44. ತಸ್ಮೈ ಆಯುಧಂ ಭಾಗವತಂ ಪುರಾಣಂ ದಶಲಕ್ಷಣಂ ಪ್ರೋಕ್ತ ಭಗವತ ಪ್ರಾಹ ಪ್ರೀತ ಪುತ್ರಾಯ ಭೂತಕೃತ್. ಅನುವಾದ: ಅನಂತರ ದೇವೋತ್ತಮ ಪುರುಷನಿಂದ ವರ್ಣಿತವಾದ 10 ಗುಣಲಕ್ಷಣಗಳು ಒಳಗೊಂಡ ಪೂರಕ ವೇದ ಸಾಹಿತ್ಯವಾದ ಶ್ರೀಮದ್ ಭಾಗವತಂ ತಂದೆಯು ಬ್ರಹ್ಮನು ತೃಪ್ತಿಯಿಂದ ಪುತ್ರ ನಾರದನಿಗೆ ಹೇಳಿದರು. ಇದರ ಬಗ್ಗೆ 10 ಗುಣಲಕ್ಷಣಗಳ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ಕಲಿಬಹುದು. ಎಸ್, ಪೂರಕ ವೇದ ಸಾಹಿತ್ಯದ ಶ್ರೀಮಂತ ತಂದೆಯು ಬ್ರಹ್ಮನು ತೃಪ್ತಿಯಿಂದ ಪುತ್ರ ನಾರದನಿಗೆ ಹೇಳಿದೆ. ನೋಡಿ, ಬ್ರಹ್ಮ ನಾರದನಿಗೆ ಹೇಳುವಂಥದ್ದು. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್, ಒಂದು ನಿಮಿಷ. ಕೃಷ್ಣ ಚೈತನ್ಯ. ಓಕೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್, ಶ್ರೀಮದ್ ಭಾಗವತವು 4 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದ್ದರು. ಅದಕ್ಕೆ 10 ಗುಣಲಕ್ಷಣಗಳಿದ್ದು ಅದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಎಸ್, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ 10 ಗುಣಲಕ್ಷಣ ಹೇಳ್ತಾರೆ. ಭಗವಂತನು ಸೃಷ್ಟಿಗೂ ಮೊದಲೇ ಇದ್ದನೆಂದು 4 ಶ್ಲೋಕಗಳಲ್ಲಿ ಮೊದಲು ಹೇಳಲಾಗಿದೆ. ಭಾಗವತಂ ಚತುಶ್ಲೋಕಿ 33ರಿಂದ 36 ಅದರಲ್ಲಿ ಹೇಳಲಾಗಿದೆ. ಹೀಗೆ ಶ್ರೀಮದ್ ಭಾಗವತ ಪ್ರಾರಂಭವು ಜನ್ಮಾದಿ ಅಸ್ಯ ಎಂಬ ವೇದಾಂತ ಸೂತ್ರವನ್ನು ಒಳಗೊಂಡಿದೆ. ತುಂಬಾ ಸೂತ್ರಗಳುಂಟು. ಅಥವಾ ಬ್ರಹ್ಮ ಜಿಜ್ಞಾಸ, ಜನ್ಮಾದಿ ಅಸ್ಯ, ಇದೆಲ್ಲ ಸೂತ್ರಗಳು. ಹಾಗಾಗಿ ಇದು ಫಸ್ಟ್ ಕ್ಯಾಂಟೋ, ಫಸ್ಟ್ ಚಾಪ್ಟರ್, ಫಸ್ಟ್ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಿ ಅಸ್ಯ ಯತೋ ಅನ್ವಯಾತ್ ಇತರಶ್ಚಾರ್ಥೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಿಯೇ ಮೂಯಂತಿ ಯತ್ ಸೂರಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಲ್ಲಿ ಭಗವಂತ ಜನ್ಮಾದಿ ಅಸ್ಯ, ಜನ್ಮಾದಿ ಅಂದ್ರೆ ಕ್ರಿಯೇಷನ್, ಮೇಂಟೆನೆನ್ಸ್, ಡಿಸ್ಟ್ರಕ್ಷನ್. ಅಸ್ಯ ಅಂದ್ರೆ ಆಫ್ ದಿ ಮ್ಯಾನಿಫೆಸ್ಟೆಡ್ ಯೂನಿವರ್ಸಸ್. ಹಾಗೆ ಅಲ್ಲಿ ಹೇಳಿದ್ದಾರೆ. ವೇದಾಂತ ಸೂತ್ರವನ್ನು ಒಳಗೊಂಡಿದೆ. ಜನ್ಮಾದಿ ಅಸ್ಯವು ಆರಂಭ ಆದರೂ ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ಪರಂ ಧಾಮದವರೆಗೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದರ ಮೂಲ ಕಾರಣಕರ್ತನು ಭಗವಂತನೆಂದು ಈ 4 ಶ್ಲೋಕಗಳಲ್ಲಿ ಹೇಳಿದೆ. ಎಲ್ಲದ ಕಾರಣಕರ್ತ ಭಗವಂತ. ಸಹಜವಾಗಿಯೇ ಅವು 10 ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಉಂಟು. ಭಗವಂತ ಹೇಳಿದ್ದು 4 ಶ್ಲೋಕಗಳನ್ನು ಮಾತ್ರ. ಚತುಶ್ಲೋಕಿ ಭಾಗವತದಲ್ಲಿ 4 ಶ್ಲೋಕ ಹೇಳಿದ್ದಾನೆ, 33ರಿಂದ 36. ಹೀಗಾಗಿ ಉಳಿದ 17,996, ಒಟ್ಟಿಗೆ 18,000 ಶ್ಲೋಕ ಉಂಟು ಭಾಗವತಮಲ್ಲಿ. 4 ಶ್ಲೋಕ ಹೇಳಿದ್ದಾನೆ ಭಗವಂತ. ಹಾಗಾಗಿ ಉಳಿದ 17,996 ಶ್ಲೋಕಗಳು ನಿರುಪಯುಕ್ತ ಎಂದು ಯಾರು ತಪ್ಪು ಅರ್ಥ ವಿವರಣೆಗಳಿಂದ ತಪ್ಪಾಗಿ ತಿಳಿಯಬಾರದು. 4 ಶ್ಲೋಕ ಹೇಳಿದಾನೆ, ಅದೇ ಇಂಪಾರ್ಟೆಂಟ್, ಉಳಿದದ ಇಂಪಾರ್ಟೆಂಟ್ ಅಲ್ಲ. ಇಲ್ಲ, ತಪ್ಪದು.
ಮುಂದಿನ ಅಧ್ಯಾಯದಲ್ಲಿ ವಿವರಿಸಿರುವಂತೆ 10 ಗುಣಲಕ್ಷಣಗಳನ್ನು ಸರಿಯಾಗಿ ವಿವರಿಸಲು ಅನೇಕ ಶ್ಲೋಕಗಳು ಅಗತ್ಯವಾಗುತ್ತದೆ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದ ಗುರು. He was a lion acharya. He was a living encyclopedia. Living encyclopedia. ಯಾಕೆ? He was knowing more than 2 lakh ಶ್ಲೋಕಾಸ್. 2 ಲಕ್ಷ ಶ್ಲೋಕಗಳು ಗೊತ್ತಿತ್ತು ಅವರಿಗೆ. ಯಾರಿಗೆ? ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಒಮ್ಮೆ ಒಂದು ಪುಸ್ತಕ ಓದಿದರೆ ಮತ್ತೆ ಆ ಪುಸ್ತಕ ಓದ್ಬೇಕಂತಿಲ್ಲ, ಎಲ್ಲ ತಲೆ ಒಳಗೆ ಹೋಗಿ ಆಯ್ತು. He was a ನೈಷ್ಠಿಕ ಬ್ರಹ್ಮಚಾರಿ. ಪ್ರಭುಪಾದ ಹೇಳ್ತಾರೆ, he was a Vaikuntha man. My Guru Maharaj is Vaikuntha man. He knows everything. ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಅವರು ಮೊದಲ ಶ್ಲೋಕ, ಈಗ ಜನ್ಮಾದ್ಯಸ್ಯ ಶ್ಲೋಕಕ್ಕೆ ಈ took 30 classes, 30 ಕ್ಲಾಸ್ ತಗೊಂಡ್ರಂತೆ. ಪ್ರಭುಪಾದ ಹೇಳ್ತಾರೆ, he can take 100 classes. There are so many things to explain. ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಲಯನ್ ಆಚಾರ್ಯ ಅವರಿಗೆ ಹೆಸರು. ಹಾಗಾಗಿ ಅನೇಕ ಶ್ಲೋಕಗಳು ಬೇಕು. ಹೇಗಂದ್ರೆ ಒಂದು ಶ್ಲೋಕ ಈಗ ನೋಡಿ ಭಾವಾರ್ಥ ಕೊಟ್ಟಿದ್ದಾರೆ, ಇದರಲ್ಲಿ ನಾವು ತುಂಬವನ್ನು ತೆಗಿಬಹುದು. ಭಾಗವತಂ ಅಂದ್ರೆ ಅದೇ, ಅದಕ್ಕೆ ಒಂದು ಅಮಲ ಪುರಾಣ ಭಾಗವತಂ. ತುಂಬಾ ವಿಷಯ ತೆಗಿಬಹುದು ಒಂದು ಶ್ಲೋಕದಲ್ಲಿ. ಮುಂದಿನ ಅಧ್ಯಾಯದಲ್ಲಿ ವಿವರಿಸಿದ 10 ಗುಣಲಕ್ಷಣಗಳು ಸರಿಯಾಗಿ ವಿವರಿಸಲು ಅನೇಕ ಶ್ಲೋಕಗಳು ಅಗತ್ಯವಾಗುತ್ತದೆ. ನೋಡಿ, ಅನೇಕ ಶ್ಲೋಕ ಬೇಕಂತೆ. ಅದನ್ನು ತನ್ನಿಂದ ಕೇಳಿದ ವಿಚಾರವನ್ನು ವಿಸ್ತರಿಸುವಂತೆ ಬ್ರಹ್ಮದೇವರು ಮೊದಲೇ ನಾರದರಿಗೆ ಹೇಳಿದರು. ವಿಚಾರವನ್ನು ವಿಸ್ತರಣೆ ಮಾಡುವಂಥದ್ದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಸಾರಭೂತವಾಗಿ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಉಪದೇಶಿಸಿದರು. ರೂಪ ಗೋಸ್ವಾಮಿಗೆ ರಸ ಆಚಾರ್ಯ ಅಂತ ಚೈತನ್ಯ ಮಹಾಪ್ರಭು ಹೆಸರಿಟ್ರು. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಅವರ ಅಂತ್ಯಲೀಲೆ ಅಂದ್ರೆ ಕೊನೆಯ 18 ವರ್ಷ ಚೈತನ್ಯ ಮಹಾಪ್ರಭು ಈ ವಾಸ್ ಇನ್ ಜಗನ್ನಾಥಪುರಿಯಲ್ಲಿರುವಾಗ ಅಲ್ಲಿ ಹರಿದಾಸ್ ಠಾಕೂರ್, ರಮಾನಂದರಾಯ ಇವರೆಲ್ಲ ಇದ್ರು. ಆಗ ರೂಪ ಗೋಸ್ವಾಮಿ ಅಲ್ಲಿಗೆ ಬರ್ತಾರೆ. ರೂಪ ಗೋಸ್ವಾಮಿ ಭಕ್ತಿ ರಸ ಅಮೃತ ಸಿಂಧು ನೆಕ್ಟರ್ ಆಫ್ ಡಿವೋಷನ್ ಪುಸ್ತಕವನ್ನು ಚೈತನ್ಯ ಮಹಾಪ್ರಭುಗೆ ತೋರಿಸ್ತಾರೆ. ಆಗ ಅಲ್ಲಿ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ಯು ಆರ್ ರಸ ಆಚಾರ್ಯ, ನೀನು ರಸ ಆಚಾರ್ಯ ಅಂತ ಹೇಳ್ತಾರೆ. ಯಾರಿಗೆ? ರೂಪ ಗೋಸ್ವಾಮಿಗೆ. ಹಾಗಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಸಾರಭೂತವಾಗಿ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಉಪದೇಶ ಮಾಡ್ತಾರೆ. 10 ದಿವಸ ಉಪದೇಶ ಮಾಡ್ತಾರೆ. ಮತ್ತೆ ಲೇಟರ್ ಸನಾತನ ಗೋಸ್ವಾಮಿಗೆ ಮೋರ್ ದೆನ್ ಮಂತ್ ಉಪದೇಶ ಮಾಡ್ತಾರೆ. ರೂಪ ಗೋಸ್ವಾಮಿ ಪ್ರಭುಪಾದ ಒಂದು ವಿ ಆರ್ ರೂಪಾನುಗಾಸ್ ಅಂದ್ರೆ ರೂಪ ಗೋಸ್ವಾಮಿ ಹೆಡ್. ಈ 6 ಗೋಸ್ವಾಮಿಯಲ್ಲಿ ಮೇನ್ ಗೋಸ್ವಾಮಿ ರೂಪ ಗೋಸ್ವಾಮಿ, ರೂಪಾನುಗಾಸ್. ರೂಪ ಗೋಸ್ವಾಮಿ ಬೇರೆ ಯಾರೆಲ್ಲ ನೋಡಿ, ಈ 6 ಗೋಸ್ವಾಮಿಗಳು ದೇ ಆರ್ ಮಂಜರೀಸ್. ಒಟ್ಟಿಗೆ 8 ಗೋಸ್ವಾಮಿಗಳಿದ್ದಾರೆ. ಒಂದು ಲೋಕನಾಥ್ ಗೋಸ್ವಾಮಿ ಮತ್ತೆ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ಚೈತನ್ಯ ಚರಿತಾಮೃತ ಆಥರ್. ಈ 6 ಗೋಸ್ವಾಮಿಗಳು ಸೇರಿ ಮಾಮೂಲಿ ಜನ ಅಲ್ಲ ಇವರೆಲ್ಲ. ದೇ ಆರ್ ಮಂಜರೀಸ್. ಮಂಜರೀಸ್ ಅಂದ್ರೆ who are assisting ಸಖೀಸ್. ಸಖೀಸ್ ಅಂದ್ರೆ 11-12 years, ಮಂಜರೀಸ್ ಅಂದ್ರೆ 7-6 years. ಹಾಗೆ ಅವರು ಅಸಿಸ್ಟ್ ಮಾಡುವಂಥದ್ದು. ಹಾಗಾಗಿ ಈ ರೂಪ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ, ಈ ವಾಸ್ ಎ ಮಂಜರಿ. ಆಕ್ಚುಲಿ ಎಲ್ಲರೂ ಎಂತ ಹೇಳುವಂತಹದ್ದು, ನಮ್ಮ ಪರಂಪರೆ ಆಚಾರ್ಯರು ಎಲ್ಲರೂ ಮಂಜರಿ ಇದೆ. ಎಸ್, ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಸಾರಭೂತವಾಗಿ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಉಪದೇಶಿಸಿದರು. ಆದರೆ ಶಿಷ್ಯರಾದ ರೂಪ ಗೋಸ್ವಾಮಿ ಅವರು ಇದನ್ನು ವಿಸ್ತಾರವಾಗಿ ವಿವರಿಸಿದರು. ನೋಡಿ, ವಿಸ್ತಾರವಾಗಿ ಚೈತನ್ಯ ಮಹಾಪ್ರಭು ಜಸ್ಟ್ ಹೇಳಿದ 10 ದಿವಸ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟದ್ದು. ಅದಕ್ಕೆ ಅವರಿಗೆ ರಸಾಚಾರ್ಯ ಹೇಳಿದ್ರು. ವಿಸ್ತಾರವಾಗಿ ಹೇಳ್ತಾರೆ ಅವರು ಮತ್ತೆ ಅದನ್ನು. ಯಾಕೆಂದ್ರೆ ಅವರಿಗೆ ಪ್ರಭುಪಾದ ಹೇಳ್ತಾರೆ, ರೂಪ ಗೋಸ್ವಾಮಿ ನೋಸ್ ದಿ ಮೂಡ್ ಅಂಡ್ ಮಿಷನ್ ಆಫ್ ಚೈತನ್ಯ ಮಹಾಪ್ರಭು. ಈ ಕುಡ್ ಅಂಡರ್ಸ್ಟ್ಯಾಂಡ್ ದ ಮೂಡ್ ಅಂಡ್ ಮಿಷನ್. ಅದೇ ರೀತಿ ನಾವು ಕೂಡ ಪ್ರಭುಪಾದ ಮೂಡ್ ಅಂಡ್ ಮಿಷನ್ ನಾವು ಅರ್ಥ ಮಾಡ್ಬೇಕು. ಈ ಭಾಗವತ ಓದೋದ್ರಿಂದ ನಾವು ಎಂತ ಅರ್ಥ ಆಗುವಂತ ನಮ್ಗೆ ಪ್ರಭುಪಾದ ಮೂಡ್ ಎಂತ, ಪ್ರಭುಪಾದ್ ಏನು ಇಚ್ಛೆ ಪಡ್ತಾ ಇದ್ದಾರೆ, ನಾವು ಹೇಗೆ ಅದನ್ನು ರೆಸಿಪ್ರೋಕೇಟ್ ಮಾಡುವಂಥದ್ದು, ಇದು ನಮಗೆ ತಿಳಿಬೇಕು. ಭಾವಾರ್ಥ ಓದುವ ಇದು ಹಾಗೆ ಪ್ರಭುಪಾದ ಮೂಡನ್ನು ಅರ್ಥ ಮಾಡಬೇಕು. ಇಲ್ಲಿ ರೂಪ ಗೋಸ್ವಾಮಿ ಚೈತನ್ಯ ಮಹಾಪ್ರಭುದ ಮೂಡನ್ನು ಅರ್ಥ ಮಾಡಿದರು.
ಹಾಗಾಗಿ ಆದರೆ ಶಿಷ್ಯರಾದ ರೂಪ ಗೋಸ್ವಾಮಿ ಅವರು ಇದನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಚೈತನ್ಯ ಮಹಾಪ್ರಭು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಮತ್ತೆ ವಿಸ್ತಾರವಾಗಿ ವಿವರಿಸಿದ್ದಾರೆ. ಮತ್ತು ಇದೇ ವಿಷಯವನ್ನು ಜೀವ ಗೋಸ್ವಾಮಿಯವರು ಮತ್ತಷ್ಟು ಸವಿಸ್ತಾರವಾಗಿ ಹೇಳಿದರು. ಶ್ರೀಲ ಜೀವ ಗೋಸ್ವಾಮಿ he was knowing more than 3 lakh verses ಶ್ಲೋಕ. ಈಗ ಭಾಗವತಮಲ್ಲಿ 18,000 ಶ್ಲೋಕಗಳು ಉಂಟು. ಜೀವ ಗೋಸ್ವಾಮಿ ವಾಸ್ ಎ ನೆಫ್ಯೂ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ನೆಫ್ಯೂ. ಹಾಗೆ ಅವರಿಗೆ ಮೋರ್ ದನ್ 3 lakh ಶ್ಲೋಕಗಳು ಕಂಠಸ್ಥ ಇತ್ತಂತೆ. ಮಾಮೂಲಿ ಜನ ಅಲ್ಲ. ಈಗ ನಾವು ರಾಧಾ ದಾಮೋದರ ಟೆಂಪಲ್ ಮೊನ್ನೆ ನಾವು ಹೋದೆವು, ಎಲ್ಲಿ ಬೃಂದಾವನದಲ್ಲಿ. ಈ ರಾಧಾ ದಾಮೋದರ ಟೆಂಪಲ್ ಅನ್ನು ಯಾರು ಬಿಲ್ಡ್ ಮಾಡಿದ್ರು? ಶ್ರೀಲ ಜೀವ ಗೋಸ್ವಾಮಿ. ಮತ್ತೆ ಎಲ್ಲ ಗೋಸ್ವಾಮಿಗಳು ಅಲ್ಲಿ ಮೀಟಿಂಗ್ ಆಗ್ತಾ ಇತ್ತಂತೆ. ಹಾಗಾಗಿ ಆ ರಾಧಾ ದಾಮೋದರ ಟೆಂಪಲ್ ಇಸ್ಕಾನ್ ಅವರಿಗೆ ಬ್ರಹ್ಮಾಂಡದ ಅದು ಮೇನ್ ಜಾಗ ಅದು. ಯಾಕೆಂದ್ರೆ ಆ ಮೂವ್ಮೆಂಟ್ ಸ್ಟಾರ್ಟ್ ಆದದ್ದು ಅಲ್ಲಿಂದ, ಡಿಸ್ಕಷನ್ ಆದದ್ದು ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂಥದ್ದು, ಆ ಮೂವ್ಮೆಂಟ್ ಸ್ಟಾರ್ಟ್ ಆದದ್ದು ಅಲ್ಲಿಂದ. ಗೋಸ್ವಾಮಿಗಳ ಮೀಟಿಂಗ್ ಆದದ್ದು ಅಲ್ಲಿಂದ. ಪ್ರಭುಪಾದ ಕೂಡ ಅವರ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಬರೆದು ಹೋದದ್ದು. ಈಗ ಕೂಡ ಅಲ್ಲಿ ಸಮಾಧಿ ಉಂಟು. ಮುಂಚೆ ತುಂಬಾ ಕ್ಲಿಯರ್ ವಿಷನ್ ಇತ್ತು, ಈಗ ಸ್ವಲ್ಪ ಅಲ್ಲಿ ಆಲ್ಟರ್ ಮಾಡಿದ್ದಾರೆ, ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಜೀವ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಸಮಾಧಿ ಉಂಟು. ಪ್ರಭುಪಾದ ಇದು ಆ ಕಿಚನ್ ಇದು ವಿಂಡೋದಿಂದ ಅದು ಕಾಣ್ತಾ ಇತ್ತು. ಹಾಗಾಗಿ ಪ್ರಭುಪಾದಿಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ 1965 ಅಲ್ಲಿ ಇನ್ಸ್ಪಿರೇಷನ್ ಬಂದದ್ದು ಫಸ್ಟ್ಗೆ ಅವರ ಗುರು, ಎಸ್ ಯು ಕ್ಯಾನ್ ಗೋ ನೌ, ಈಗ ನೀವು ಹೋಗ್ಬೋದು, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್. ಮತ್ತೆ ಈ 2 ಗೋಸ್ವಾಮಿಗಳು ಪ್ರಭುಪಾದ ಹೇಳ್ತಾರೆ, ಬೋತ್ ಆಫ್ ದೆಮ್, ಇಬ್ಬರದು ಐಸ್, ಬೋತ್ ರೂಪ ಗೋಸ್ವಾಮಿ ಅಂಡ್ ಜೀವ ಗೋಸ್ವಾಮಿ's eyes were like lotus petals, ತಾವರೆಯ ಪೆಟಲ್ಸ್ ಆಗಿತ್ತಂತೆ. ಹಾಗಾಗಿ ಅವರ ನೌ ಯು ಕ್ಯಾನ್ ಗೋ, ಈಗ ನೀನು ಹೋಗ್ಬೋದು. ಮತ್ತೆ ಪ್ರಭುಪಾದ್ ಅಮೆರಿಕಕ್ಕೆ ಹೋದದ್ದು. 3ರಿಂದ ಅವರಿಗೆ ಇನ್ಸ್ಪಿರೇಷನ್ ಸಿಕ್ಕಿದ ಮೇಲೆ ಈಗ ಕೂಡ ಇದ್ದಾರೆ ಅಲ್ಲಿ, ಆದ್ರೆ ನಮ್ಗೆ ಕಾಣುದಿಲ್ಲ ಅಷ್ಟೇ. ಯಾಕೆಂದ್ರೆ ನಮ್ಮಲ್ಲಿ ಅಂತ ಉನ್ನತ ಭಕ್ತಿ ಇಲ್ಲ. ಭಕ್ತಿಯಲ್ಲಿ ಅಡ್ವಾನ್ಸ್ ಆದವರಿಗೆ ರೂಪ ಗೋಸ್ವಾಮಿ ಆಗಲಿ ಜೀವ ಗೋಸ್ವಾಮಿಲಿ ಅಲ್ಲಿ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಕಾಣ್ತದೆ. ಎಸ್, ಪ್ರಭುಪಾದಿಗೆ ಕಾಣಿದ್ರು. ಯಾಕಂದ್ರೆ ಪ್ರಭುಪಾದ ಶುದ್ಧ ಭಕ್ತರು ವಿಸ್ತಾರ ವಿವರಿಸಿದ್ದಾರೆ. ಮತ್ತು ಇದೇ ವಿಷಯವನ್ನು ಜೀವ ಗೋಸ್ವಾಮಿ ಅವರು ಮತ್ತಷ್ಟು ಸುಸ್ತಾರವಾಗಿ ಹೇಳಿದ್ದಾರೆ ನೋಡಿ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇನ್ನಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಯಾರ್ದು ಅವರ ಶಿಷ್ಯ ಬಲ್ದೇವ್ ವಿದ್ಯಾಭೂಷಣ್. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಮಾಮೂಲಿ ಜನ ಅಲ್ಲ, ಅವರು ಕೂಡ ಗುರು ಪರಂಪರೆಯಲ್ಲಿ ಬರುವುದು ಆಚಾರ್ಯರು. ಹಾಗಾಗಿ ಜೈಪುರಿದು ರಾಣಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹತ್ರ ಹೇಳುವಂಥದ್ದು, ನೀವು ಅಂದ್ರೆ ನಿಮ್ದು ಬ್ರಹ್ಮ ಮಧ್ವ ಗೌಡಿಯ ಪರಂಪರ ನಿಮ್ದು ಭಾಷೆಯಲ್ಲಿ ಉಂಟಂತ. ಆಗ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ವೃಂದಾವನದಲ್ಲಿ ಇರ್ತಾರೆ, ತುಂಬಾ ಅವರಿಗೆ ಏಜ್ ಆಗಿರ್ತಾರೆ. ಆಗ ಅವರು ಅವರ ಶಿಷ್ಯ ಬಲ್ದೇವ್ ವಿದ್ಯಾಭೂಷಣ್ ಕಳಿಸುವಂಥದ್ದು ಜೈಪುರಿಗೆ. ಮತ್ತೆ ಬಲ್ದೇವ್ ವಿದ್ಯಾಭೂಷಣ್ ಬರೆಯುವಂಥದ್ದು ಭಾಷ್ಯ. ಈ ಭಗವದ್ಗೀತೆಯಲ್ಲಿ ಸ್ಟಾರ್ಟಿಂಗ್ ಪ್ರಭುಪಾದ ಹೇಳ್ತಾರೆ ಅಲ್ಲಿ, ಅಂದ್ರೆ ಈ ಗೋವಿಂದ ಭಾಷ್ಯ ಬರೆದ ಬಲ್ದೇವ್ ವಿದ್ಯಾಭೂಷಣ್ಗೆ ಕ್ರೆಡಿಟ್ ಹೋಗ್ತದೆ ಅಂತ ಅಲ್ಲಿ ಪ್ರಭುಪಾದ ಬರ್ತಾರೆ ಭಗವದ್ಗೀತೆ. ಹಾಗಾಗಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಕೂಡ ಅದನ್ನು ಫರ್ದರ್ ವಿಸ್ತಾರ ಮಾಡ್ತಾರೆ. ಪ್ರಭುಪಾದ ತುಂಬಾ ಬಾರಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇದು ಕೊಟೇಶನ್ ಕೊಡ್ತಾರೆ. ಹಾಗೆ ನಾವು ಈ ಎಲ್ಲ ಅಧಿಕೃತ ಭಕ್ತರನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಇವರನ್ನು ಅನುಸರಣೆ ಮಾಡಬೇಕು, ಅನುಕರಣೆ ಅಲ್ಲ. ಇವರೆಲ್ಲ ದೇ ಆರ್ ಮಂಜರೀಸ್, ದೇ ಆರ್ ಪ್ಯೂರ್ ಡಿವೋಟೀಸ್. ಹಾಗಾಗಿ ಅವರನ್ನು ನಾವು ಅನುಸರಣೆ ಮಾಡಬೇಕು. ಎಸ್, ಅವರು ಎಂತ ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ ನಾವು ಫಾಲೋ ಮಾಡ್ಬೇಕು ಅಷ್ಟೇ. ಅವರು ಮಾಡಿದನ್ನು ನಾವು ಇಮಿಡಿಯೇಟ್ ಮಾಡ್ಲಿಕ್ಕೆ ಇಲ್ಲ. ಅನುಕರಣೆ ಅಲ್ಲ, ಅನುಸರಣೆ. ಹೀಗೆ ಶ್ರೀಮದ್ ಭಾಗವತ ಒಂದು ಸಾಮಾನ್ಯ ಕಥಾ ಸಾಹಿತ್ಯವಲ್ಲ ನೋಡಿ, ಸಾಮಾನ್ಯ ಅಲ್ಲ ಇದು, ಅಥವಾ ಲೌಕಿಕ ಸಾಹಿತ್ಯವಲ್ಲ. ಲೌಕಿಕ ಸಾಹಿತ್ಯ ಅದು ನನಗೆ ಬೋರ್ ಆಗ್ತಿತ್ತು, ನಿಮ್ಗೆ ಕೂಡ ಬೋರ್ ಆಗ್ತಾ ಇದೆ. ಹೇಗೆಂದ್ರೆ ಶಾಲಾ ಕಾಲೇಜಲ್ಲಿ ನಮ್ಗೆ ಎಂತ ಕಲಿಸ್ತಾರೆ, ಸ್ವಲ್ಪ ಸಮಯ ನಮಗೆ ಬೋರ್ ಆಗ್ತದೆ, ಅದರಲ್ಲಿ ಟೇಸ್ಟ್ ಇಲ್ಲ. ಆದ್ರೆ ಈ
ಸಾಹಿತ್ಯ ಲೌಕಿಕ ಅಲ್ಲ, ಇದು ಟೋಟಲ್ ಆಧ್ಯಾತ್ಮಿಕ ಸ್ಪಿರಿಚುವಲ್. ಇದು ಅದು ಅಪರಿಮಿತ ಶಕ್ತಿ ಉಳ್ಳದು. ತುಂಬಾ ಶಕ್ತಿ ಉಂಟು ಈ ಭಾಗವತಂ ಅಲ್ಲಿ. ಹೆಚ್ಚಿನವರಿಗೆ ಗೊತ್ತಿರಬಹುದು. ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ 2 ವರ್ಷದಿಂದ. ತುಂಬಾ ಪವರ್ಫುಲ್ ಇದು. ಎಸ್, ಈಗ ಜುಲೈ ತಿಂಗಳು, ನಾನು ಜುಲೈ 20ಗೆ ಸ್ಟಾರ್ಟ್ ಮಾಡಿದ್ದು, ಲಾಸ್ಟ್ 2020 ಅಲ್ಲಿ. ಎಸ್, 2 ವರ್ಷ ಆಗ್ತದೆ ಭಾಗವತಂ ಕ್ಲಾಸ್ ಸ್ಟಾರ್ಟ್ ಮಾಡಿ. ಹಾಗಾಗಿ ಇದು ಭಯಂಕರ ಶಕ್ತಿ ಉಳ್ಳದು. ಆದರೆ ಯಾರೊಬ್ಬರು ಅವರ ಸಾಮರ್ಥ್ಯ ಅನುಸಾರ ಅದನ್ನು ವಿಸ್ತರಿಸಬಹುದು. ನೋಡಿ, ನಮ್ಮ ಹತ್ರ ಸಾಮರ್ಥ್ಯ ಎಷ್ಟು ಉಂಟು ಅಷ್ಟು ನಮಗೆ ವಿಸ್ತರಿಸಬಹುದು. ಇವರೆಲ್ಲ ದೇ ಆರ್ ಪ್ಯೂರ್ ಡಿವೋಟೀಸ್, ಅವರಿಗೆ ವಿಸ್ತರಣೆ ಮಾಡಬಹುದು. ಆದರೂ ಭಾಗವತವನ್ನು ಇಂಥ ವಿಸ್ತರಣೆಯಿಂದ ಪೂರ್ಣಗೊಳಿಸಲಾಗದು. ಶ್ರೀಮದ್ ಭಾಗವತವು ಭಗವಂತನ ಶಾಬ್ದಿಕ ಪ್ರತಿನಿಧಿ, ಸೌಂಡ್ ವೈಬ್ರೇಷನ್, ಶಾಬ್ದಿಕ ಪ್ರತಿನಿಧಿ. ಆದ್ದರಿಂದ ಏಕಕಾಲದಲ್ಲಿ 4 ಶ್ಲೋಕಗಳಲ್ಲಿ ಹಾಗೂ 4 ಕೋಟಿ ಶ್ಲೋಕಗಳಲ್ಲಿ ಭಗವಂತನು ಅಣುವಿಗಿಂತ ಅಣು, ಅನಂತ ಅನಂತ ಆಕಾಶಕ್ಕಿಂತ ದೊಡ್ಡವನು. ಅಂದ್ರೆ ಸ್ಮಾಲರ್ ದೆನ್ ದಿ ಸ್ಮಾಲೆಸ್ಟ್, ಬಿಗರ್ ದೆನ್ ದಿ ಬಿಗ್ಗೆಸ್ಟ್. ಭಗವಂತ ಹೇಗೆ ಕೂಡ ವಿಸ್ತರಣೆ ಆಗಬಹುದು, ವಿಸ್ತರಿಸಲ್ಪಟ್ಟಿದೆ. ಇದು ಶ್ರೀಮದ್ ಭಗವದ್ಗೀತೆ, ಇದು ಶ್ರೀಮದ್ ಭಾಗವತದ ಶಕ್ತಿ. ಎಸ್, ಶ್ಲೋಕ 45ಕ್ಕೆ ಹೋಗುವ. ಎಸ್, ನಾರದ ಪ್ರಾಹ ಮುನಯೇ ಸರಸ್ವತ್ಯಾ ತಟೇ ನೃಪ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯ ಅಮಿತ ತೇಜಸೆ. ಅನುವಾದ: ಎಲೆ ರಾಜನೇ, ಪರಂಪರಾ ಅನುಗತವಾಗಿ ನಾರದರು ಅಮಿತ ಶಕ್ತಿಶಾಲಿಯಾದ ವೇದವ್ಯಾಸರಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಿದರು. ಶ್ರೀ ವೇದವ್ಯಾಸರು ಸರಸ್ವತಿ ನದಿ ತಟದಲ್ಲಿ ಪರಮ ಸತ್ಯ ದೇವತಂ ಪರಮಪುರುಷನನ್ನು ಭಕ್ತಿಯೋಗದಲ್ಲಿ ಧ್ಯಾನ ಮಾಡಿದರು. ಅಂದ್ರೆ ವೇದವ್ಯಾಸರು 4 ವೇದ, 108 ಉಪನಿಷತ್, 17 ಪುರಾಣ, ಇದನ್ನೆಲ್ಲ ಬರೆದು ಕೂಡ ಅವರಿಗೆ ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಆಗ ನಾರದ ಮುನಿಯಲ್ಲಿ ಬರುವಂತದ್ದು, ಆಗ ಅವ್ರು ಹೇಳುವಂಥದ್ದು, ನಾನು ಇಷ್ಟೆಲ್ಲ ಬರೆದಿದ್ದೇನೆ, ನನಗೆ ಹ್ಯಾಪಿನೆಸ್ ಇಲ್ಲ. ಹಾಗೆ ಪ್ರಭುಪಾದ ಹೇಳ್ತಾರೆ, ಈ ನಿರಾಕಾರವಾದಿಗಳು, ಮಾಯವಾದಿಗಳು ಈ ವೇದಗಳನ್ನು ಓದ್ತಾರೆ, ಉಪನಿಷದನ್ನು ಓದ್ತಾರೆ, ಅದನ್ನು ಬರ್ದವರಿಗೆ ಹ್ಯಾಪಿನೆಸ್ ಸಿಗ್ಲಿಲ್ಲ, ಅವರಿಗೆ ಹ್ಯಾಪಿನೆಸ್ ಸಿಗ್ತದ? ಹ್ಯಾಪಿನೆಸ್ ಅಂದ್ರೆ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್, ಸ್ಪಿರಿಚುವಲ್ ಹ್ಯಾಪಿನೆಸ್. ಹಾಗೆ ಅವ್ರು ಹೇಳ್ತಾರೆ, ನನಗೆ ಖುಷಿ ಸಿಗ್ಲಿಲ್ಲ ಅಂತ. ಆಗ ನಾರದನು ಹೇಳುವಂಥದ್ದು, ನೀನು ಭಗವಂತನನ್ನು ಹೊಗಳಿ ಬರೀಲಿಲ್ಲ. ಆಗ ಅವರು ಬರೆಯುವಂಥದ್ದು ಭಾಗವತಂ ಅಮಲ ಪುರಾಣಂ. ಯಾಕೆಂದ್ರೆ ಅವರ ಮೆಚುರಿಟಿ ಪೀರಿಯಡ್ ಅಲ್ಲಿ ಬರೆಯುವಂಥದ್ದು, ಲಾಸ್ಟ್ ಅಲ್ಲಿ ಬರೆಯುವಂಥದ್ದು, ಆದ್ರೆ ಅದಕ್ಕೆ ಫಸ್ಟ್ ಪ್ಲೇಸ್. ಹಾಗಾಗಿ ನಾವು ಭಾಗವತಂ ನಾವು ಡೈಲಿ ಓದುವುದರಿಂದ ನಮಗೆ ಕೂಡ ಅದರಲ್ಲಿ ಅದು ಅಮಲ ಪುರಾಣ, ನಮಗೆ ಕೂಡ ಅದರದ್ದು ಅಮಲ ಸಿಗ್ತದೆ. ತುಂಬಾ ಟೇಸ್ಟ್ ಅದು, ರೈಪ್ ಅಂಡ್ ಫ್ರೂಟ್. ಶ್ರೀಮದ್ ಉಪದೇಶರು ಶ್ರೀವೇದ ಸರ್ವಸ್ವ ನದಿ ತಟದಲ್ಲಿ ಪರಮ ಸತ್ಯ ದೇವನ ಪರಮೇಶ್ವರನ ಭಕ್ತಿಯೋಗದ, ನೋಡಿ ಯಾವುದರಿಂದ ಭಕ್ತಿಯೋಗದಿಂದ ಧ್ಯಾನ ಮಾಡಿದ್ದಾರೆ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರದಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಒಂದು ನಿಮಿಷ. ಒಂದು ನಿಮಿಷ. ಎಸ್, ಓಕೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾರದರು ಮಹರ್ಷಿ ವೇದವ್ಯಾಸರಿಗೆ ಹೀಗೆ ಉಪದೇಶಿಸಿದ್ದಾರೆ. ಪ್ರಥಮ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾವು ಇದನ್ನು ಮಾಡಿದ್ದೇವೆ ಕ್ಲಾಸ್. ಅಥೋ ಮಹಾಭಾಗ ಭವಾನ್ ಅಮೋಘ ಧೃತ್ ಶುಚಿಶ್ರವ ಸತ್ಯರಥೋ ಧೃತಾವ್ರತ ಉರುಕ್ರಮ ಅಸ್ಯ ಅಖಿಲ ಬಂಧ ಮುಕ್ತಯೇ ಸಮಾಧೀನ ಅನುಸ್ಮರ ತತ್ ವಿಚೇಷಿತಂ. ಹೇ ಮಹಾಭಾಗ್ಯಶಾಲಿಯೇ,
ಪುಣ್ಯಶಾಲಿ ದಾರ್ಶಿಕನೇ, ನಿನ್ನ ಹೆಸರು ಕೀರ್ತಿಗಳು ವಿಶ್ವವ್ಯಾಪಿಯಾದವು. ನೀನು ನಿಷ್ಕಲಂಕ ಚಾರಿತ್ರ್ಯ ಮತ್ತು ಪರಿಪೂರ್ಣ ದೃಷ್ಟಿಯುಳ್ಳವು. ನೀನು ಪರತತ್ವದಲ್ಲಿ ಸ್ಥಿತನಾಗಿದ್ದೀಯೆ. ಯಾರ ಲೀಲೆಗಳು ಅಪ್ರತಿಮವೋ ಆ ದೇವೋತ್ತಮ ಪುರುಷನ ಕಾರ್ಯಗಳನ್ನು ನೀನು ಧ್ಯಾನ ಮಾಡಬೇಕೆಂದು ನಾನು ಹೇಳುತ್ತೇನೆ. ಅಂದ್ರೆ ಕೃಷ್ಣನ ಮೇಲೆ ನೀನು ಧ್ಯಾನ ಮಾಡ್ಬೇಕಂತ ಹೇಳುವಂಥದ್ದು ನಾರದರು ವೇದವ್ಯಾಸರಿಗೆ ಹೇಳುವಂಥದ್ದು. ಹೀಗೆ ಬ್ರಹ್ಮ ಸಂಪ್ರದಾಯದ ಶಿಷ್ಯ ಪರಂಪರೆಯಲ್ಲಿ ಯೋಗ ಧ್ಯಾನ ಪದ್ಧತಿಯು ಉಪೇಕ್ಷಿತವಾಗಿಲ್ಲ. ನೋಡಿ, ಧ್ಯಾನವನ್ನು ರೆಕಮೆಂಡ್ ಮಾಡಲಿಲ್ಲ. ಭಕ್ತರು ಭಕ್ತಿಯೋಗಿಗಳಾದ್ರಿಂದ ಅವರು ನಿರಾಕಾರಿ ಬ್ರಹ್ಮನ್ ಧ್ಯಾನ ಮಾಡುವ ತೊಂದರೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ನಾವು ಧ್ಯಾನ ಮಾಡುವುದಿಲ್ಲ. ನಿರಾಕಾರಿ ಬ್ರಹ್ಮನ್, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದ. ಹಾಗೆ ಭಕ್ತರು ನಿರಾಕಾರಿ ಬ್ರಹ್ಮನ್ ಧ್ಯಾನ ಮಾಡುವುದಿಲ್ಲ. ಇಲ್ಲಿ ಸೂಚಿಸಿರುವಂತೆ ಬ್ರಹ್ಮ ಪರಮಂ ಅಥವಾ ಪರಬ್ರಹ್ಮನನ್ನು ಕುರಿತು ಅವರು ಧ್ಯಾನ ಮಾಡುತ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರ ನಿರಾಕಾರ ಜ್ಯೋತಿಯಿಂದ ಆರಂಭವಾಗ್ತದೆ. ಅಂದ್ರೆ ಬ್ರಹ್ಮೇತಿ ಸಾಕ್ಷಾತ್ಕಾರ ಭಗವಂತನ ದೇಹದಿಂದ ಬರೋ ತೇಜಸ್, ಅದು ಅಲ್ಟಿಮೇಟ್ ಅಲ್ಲ, ಅದು ಬಿಗಿನಿಂಗ್, ಫಸ್ಟ್ ಇನಿಷಿಯಲ್ ರಿಯಲೈಸೇಷನ್, ಅದು ಪಾರ್ಷಿಯಲ್ ರಿಯಲೈಸೇಷನ್. ಆದರೆ ಇಂಥ ಧ್ಯಾನದ ಪುರೋಗಾಮಿ ಪ್ರಗತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಮತ್ತಷ್ಟು ಪ್ರಗತಿಯಿಂದ ದೇವೋತ್ತಮ ಪರಮೇಶ್ವರನ ಸಾಕ್ಷಾತ್ಕಾರ. ಅಂದ್ರೆ ಫಸ್ಟಿಗೆ ಬ್ರಹ್ಮೇತಿ, ಮತ್ತೆ ಪರಮಾತ್ಮ, ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ವೇದವ್ಯಾಸರ ಗುರುವಾದ ಶ್ರೀ ನಾರದ ಮುನಿಗಳಿಗೆ ವೇದವ್ಯಾಸರ ಸ್ಥಾನಮಾನ ಚೆನ್ನಾಗಿ ತಿಳಿದಿತ್ತು. ವೇದವ್ಯಾಸರ ಪೊಸಿಷನ್ ಗೊತ್ತಿತ್ತು ನಾರದ ಮುನಿಗೆ. ಆದ್ದರಿಂದಲೇ ಅವರು ಮಹಾ ವೃತ್ತಸ್ಥರಾಗಿ ಪರತತ್ವದಲ್ಲಿ ಉಪಸ್ಥಿತರಾಗಿದ್ದ ವೇದವ್ಯಾಸರ ಗುಣಗಳನ್ನು ಹೀಗೆ ಪ್ರಮಾಣೀಕರಿಸಿದ್ದರು. ನಾರದರು ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಧ್ಯಾನ ಮಾಡಲು ಸಲಹೆ ಮಾಡಿದ್ರು. ನೋಡಿ, ಭಗವಂತನ ದಿವ್ಯ ಲೀಲೆ, ಭಗವಂತ ಪುರುಷ, ಅವನಿಗೆ ರೂಪ ಉಂಟು, ಅವನ ಲೀಲೆ ಉಂಟು. ಹೇಗೆ ನಾವು ನಮ್ಮ ದಿನನಿತ್ಯ ಚಟುವಟಿಕೆ ಮಾಡ್ತೇವೆ, ಅದೇ ರೀತಿ ಭಗವಂತ ಕೂಡ ಅವನ ದಿನನಿತ್ಯ ಮಾಡ್ತಾನೆ. ಹೇಗೆ ನಾವು ನಮ್ಮ ಅಡ್ರೆಸ್ ಹೇಳ್ತೇವೆ, ಪರ್ಮನೆಂಟ್ ಅಡ್ರೆಸ್, ಕರೆಸ್ಪಾಂಡೆಂಟ್ ಅಡ್ರೆಸ್, ಎಲ್ಲಿ ನಾವು ಅಡ್ರೆಸ್ ಕೊಡುವಾಗ, ಹಾಗೆ ಭಗವಂತನ ಕೂಡ ಅಡ್ರೆಸ್ ಉಂಟು, ಅದು ಗೋಲೋಕ. ಹೇಗೆ ನಾವು ಆಕ್ಟಿವಿಟೀಸ್ ಮಾಡ್ತೇವೆ ತಂದೆ ತಾಯಿಗಳೊಟ್ಟಿಗೆ, ನಮ್ಮ ಫ್ಯಾಮಿಲಿ ಒಟ್ಟಿಗೆ, ಅದೇ ರೀತಿ ಭಗವಂತ ಕೂಡ ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಾನೆ, ಯಶೋದೆಯೊಟ್ಟಿಗೆ, ನಂದ ಮಹಾರಾಜ್ ಒಟ್ಟಿಗೆ, ಗೋಪಾಸ್ ಒಟ್ಟಿಗೆ, ಗೋಪೀಸ್ ಒಟ್ಟಿಗೆ. ಹಾಗೆ ಭಗವಂತ ಪರ್ಸನ್. ಹಾಗಾಗಿ ನಾರದರು ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಧ್ಯಾನ ಮಾಡಲು ಸಲಹೆ ಮಾಡಿದರು. ನಿರಾಕಾರ ಬ್ರಹ್ಮನಿಗೆ ಯಾವ ಲೀಲೆಗಳು ಇರುವುದಿಲ್ಲ. ಭಗವಂತನಿಂದ ಬರುವ ದೇಹದ ಕಿರಣ, ಅದಕ್ಕೆ ಲೀಲೆ ಇಲ್ಲ. ಆದರೆ ದೇವೋತ್ತಮ ಪುರುಷನಿಗೆ ಹಲವಾರು ಕಾರ್ಯ ವ್ಯವಹಾರಗಳು ಇರುತ್ತದೆ. ಆ ಕಾರ್ಯಗಳೆಲ್ಲ ದಿವ್ಯವಾದದ್ದು, ಅದು ಟ್ರಾನ್ಸೆಂಡೆಂಟಲ್, ದಿವ್ಯವಾದದ್ದು. ಅವುಗಳಲ್ಲಿ ಲೇಷ ಮಾತ್ರ ಐಕಲೇಪವಿಲ್ಲ. ನೋಡಿ, ಮಾಯಾವಾದಿಗಳು ಹೇಳುವಂಥದ್ದು ಭಗವಂತನ ಕಾರ್ಯ ಕೂಡ ಮಾಯೆ, ಅದು ಟ್ರಾನ್ಸೆಂಡೆಂಟಲ್. ಅವರೇ ನಿರಾಕಾರವಾದಿಗಳು ಹೇಳುವಂಥದ್ದು ಭಗವಂತ ಕೂಡ ಇಲ್ಲಿ ಬಂದ, ಭೌತಿಕ ರೂಪದಲ್ಲಿ ಬಂದ, ಇಲ್ಲ, ಅವನು ಸಚ್ಚಿದಾನಂದ ರೂಪ. ಅವುಗಳಲ್ಲಿ ಲೇಷ ಮಾತ್ರ ಐಕಲೇಪವಿಲ್ಲ, ಅದು ಐಕ ಇಲ್ಲ, ಅದು ಟೋಟಲಿ ಆಧ್ಯಾತ್ಮಿಕ. ಅದು ಪರಬ್ರಹ್ಮನ ಕಾರ್ಯಗಳು ಐಕವಾಗಿದ್ದಲ್ಲಿ ನಾರದರು ಅವುಗಳನ್ನು ಕುರಿತು ಧ್ಯಾನ ಮಾಡುವಂತೆ ವೇದವ್ಯಾಸರ ಸಲಹೆ ಮಾಡುತ್ತಿರಲಿಲ್ಲ. ಒಂದು ವೇಳೆ ಐಕ ಆಗ್ತಿದ್ರೆ ಯಾಕೆ ಹೇಳ್ತಿದ್ರು ನಾರದ ಮುನಿ ವೇದವ್ಯಾಸರ ಧ್ಯಾನ ಮಾಡಲಿಕ್ಕೆ ಲೀಲೆಗಳ ಬಗ್ಗೆ? ಇಲ್ಲ. ಮತ್ತು ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತ ಶ್ರೀಕೃಷ್ಣನೇ ಪರಬ್ರಹ್ಮನ್. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಸತ್ಯ ಸ್ಥಾನವಾದ ಸಾಕ್ಷಾತ್ಕಾರ ಪಡೆದ ಅರ್ಜುನನು ಭಗವಾನ್ ಶ್ರೀಕೃಷ್ಣ ಉಪದೇಶಿಸಿ ಈ ರೀತಿ ಹೇಳುತ್ತಾರೆ: ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಂ ಋಷಯ ಸರ್ವೇ ದೇವರ್ಷಿರ್ನಾರದಸ್ತತ ಅಸಿತೋ ದೇವಲಾ ವ್ಯಾಸ ಸ್ವಯಂ ಚೈವ ಬ್ರವಿಷ್ಯಿಮೆ. ಅರ್ಜುನನ್ ಭಗವಾನ್ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮೂಲಕ ಭಗವದ್ಗೀತೆ ಉಪದೇಶವನ್ನು ಸಂಗ್ರಹಗೊಳಿಸಿ ಹೀಗೆ ಹೇಳುತ್ತಾನೆ: ನನ್ನ ಪ್ರಿಯ ದೇವೋತ್ತಮ ಪುರುಷನೇ, ನೀನು ಪರಮ ಪರತರ ಸತ್ಯನು, ನೀನು ಪರಮ ಪರತರ ಸತ್ಯ, ಅಬ್ಸಲ್ಯೂಟ್ ಟ್ರುತ್. ನೀನು ಶಾಶ್ವತ ಜ್ಞಾನಾನಂದ ರೂಪಿಯಾದ ಮೂಲ ಪುರುಷನು, ಒರಿಜಿನಲ್ ಪರ್ಸನ್. ನೀನು ಮೂಲ ಪುರುಷ. ನಾರದ, ಅಸಿತ, ದೇವಲ ಮತ್ತು ವೇದವ್ಯಾಸರಿಂದ ಅದು ದೃಢಪಟ್ಟಿದೆ. ನೋಡಿ,
ಪ್ರಭುಪಾದ ಹೇಳ್ತಾರೆ ಅರ್ಜುನ ಸರಿಯಾಗಿ ಗುರು ಸಾಧು ಸಂಘ ಫಾಲೋ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರಿವಿಯಸ್ ಸಾಧುಗಳು ನಾರದ ಹೇಳಿದ್ದಾರೆ, ಅಸಿತ ಹೇಳಿದ್ದಾರೆ, ದೇವಲ ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ, ಈಗ ನೀನು ಕೂಡ ಹೇಳ್ತಾ ಇದ್ದೆ, ನಾನು ಒಪ್ತಾ ಇದ್ದೇನೆ. ಇದು ಪರ್ಫೆಕ್ಟ್ ಸ್ಟೂಡೆಂಟ್ ಅಂತೆ. ಸ್ಟೂಡೆಂಟ್ ಅಂದ್ರೆ ಹೀಗಿರ್ಬೇಕು. ಪ್ರೀವಿಯಸ್ ಆಚಾರ್ಯ ಹೇಳಿದನ್ನು ನಾವು ಒಪ್ಪಬೇಕು. ಅದ್ರಲ್ಲಿ ನಾವು ಅದು ಯಾಕೆ ಆಯ್ತು ಇದಕ್ಕೆ ಹಾಗೆ ಪ್ರಶ್ನೆ ಮಾಡುವಾಗ ಇಲ್ಲ. ಯಾಕೆ ನಾವು ನಮ್ಮಲ್ಲಿ 4 ದೋಷ ಉಂಟು. ನಾವು ಮೋಸ ಮಾಡ್ತೇವೆ, ನಾವು ತಪ್ಪು ಮಾಡ್ತೇವೆ, ನಾವು ಚೀಟಿಂಗ್ ಪ್ರೊಪೆನ್ಸಿಟಿ ಉಂಟು, ನಾವು ಮಿಸ್ಟೇಕ್ ಮಾಡ್ತೇವೆ, ಮತ್ತೆ ನಮ್ಮ ಭ್ರಮೆಯಲ್ಲಿ ಇರ್ತೇವೆ, ನಾವು ಇಲ್ಯೂಷನ್ಗೆ ಬರ್ತೇವೆ, ಮತ್ತೆ ನಮ್ಮ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ಈ 4 ದೋಷ ನಮ್ಮಲ್ಲಿ ಉಂಟು. ಆದ್ರೆ ಶುದ್ಧ ಭಕ್ತರಲ್ಲಿ ಈ 4 ದೋಷ ಇಲ್ಲ. ಹಾಗಾಗಿ ನಾವು ಯಾಕೆ ಅವರ ಮೇಲೆ ಪ್ರಶ್ನೆ ಮಾಡುವಂತಹದ್ದು? ಇದು ನಮ್ಮ ಮೂರ್ಖತನ ನಮ್ದು. ಆದ್ರೆ ಅರ್ಜುನ ಹಾಗೆ ಮೂರ್ಖತನ ಮಾಡಲಿಲ್ಲ. ಅರ್ಜುನ ಎಂತ ಅಂದ್ರೆ ಪ್ರಿವಿಯಸ್ ಆಚಾರ್ಯ ನಾರದ ಹೇಳ್ತಾ ಇದ್ದಾರೆ, ಅಸಿತ ಹೇಳ್ತಾ ಇದ್ದಾರೆ, ದೇವಲ ಹೇಳ್ತಾ ಇದ್ದಾರೆ, ವೇದವ್ಯಾಸರು ಹೇಳ್ತಾ ಇದ್ದಾರೆ, ನೀನು ಕೂಡ ಹೇಳ್ತಾ ಇದ್ದಾರೆ, ನಾನು ಹೋಗ್ತೇನೆ. ಇದು ನಿಜವಾದ ಸ್ಪಿರಿಚುವಲ್ ಸ್ಟೂಡೆಂಟ್. ಪ್ರಶ್ನೆ ಮಾಡುವಾಗ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ 4 ದೋಷ ಉಂಟು. ಆದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಜನರೆಲ್ಲ ಇದನ್ನು ಒಪ್ಪುವುದಿಲ್ಲ. ಇದು ಅವರ ಮಿಸ್ಟೇಕ್. ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಯಂ ನೀನು ಕೂಡ ಇದನ್ನು ದೃಢಪಡಿಸಿರುವೆ, ಆಗ ಒಪ್ತಾನೆ. ವೇದವ್ಯಾಸರು ಧ್ಯಾನದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಅವರು ಭಕ್ತಿ ಯೋಗದಲ್ಲಿ ಸಮಾಧಿಸ್ಥರಾದರು. ನೋಡಿ, ಧ್ಯಾನ ಅಂದ್ರೆ ಯಾರ ಮೇಲೆ? ಸಮಾಧಿ ಅನ್ನೋ ಧ್ಯಾನದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಅತ್ಯಾರ ಮತ್ತೆ ಪ್ರತ್ಯಾರ ಧ್ಯಾನ ಮತ್ತೆ ಲಾಸ್ಟ್ಗೆ ಸಮಾಧಿ. ಸಮಾಧಿ ಯಾರಲ್ಲಿ ಆಗ್ಲಿಕ್ಕೆ? ಸಮಾಧಿ ಆಗ್ಲಿಕ್ಕೆ ಕೃಷ್ಣನಲ್ಲಿ. ಇದು ಗೊತ್ತಿಲ್ಲ. ಧ್ಯಾನ ಮಾಡೋರ ಹತ್ರ ಕೇಳಿ ಹೋಗಿ, ಯಾರಲ್ಲಿ ಸಮಾಧಿ ಆಗ್ಲಿಕ್ಕೆ? ಏನಿಲ್ಲ, 0 0 0 ಶೂನ್ಯ ಶೂನ್ಯ. ತಪ್ಪು. ಹಾಗೆ ವೇದವ್ಯಾಸರು ಧ್ಯಾನದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಅವರು ಭಕ್ತಿಯೋಗದಲ್ಲಿ ಸಮಾಧಿಸ್ಥರಾದರು. ಅಂದ್ರೆ ಟೋಟಲಿ ಕೃಷ್ಣನ ಲೋಟಸ್ ಫೀಟ್ ಅಲ್ಲಿ ಸಮಾಧಿಸ್ಥರಾದರು. ಮತ್ತು ದೇವೋತ್ತಮ ಪರಮಪುರುಷನನ್ನು ಬ್ರಹ್ಮಶಕ್ತಿಯಿಂದ ಮಾಯೆಯೊಂದಿಗೆ ವಿರೋಧ ನ್ಯಾಸದಲ್ಲಿ ಕಂಡುಕೊಂಡರು. ನಾವು ಈ ಮೊದಲು ಚರ್ಚಿಸಿರುವಂತೆ ಭಗವಂತನ ಮಾಯೆಯು ಕೂಡ ಅವನ ಪ್ರತಿನಿಧಿ. ನೋಡಿ, ಮಾಯೆ ಅಂದ್ರೆ ಇಟ್ ಈಸ್ ಲೈಕ್ ಡಾರ್ಕ್ನೆಸ್. ಕೃಷ್ಣ ಸೂರ್ಯನಿಗೆ ಸಮಾನ, ಮಾಯರ ಅಂಧಕಾರ. ಕೃಷ್ಣ ಹೇ ಮಾಯರನ ಅಧಿಕಾರ. ಅಂದ್ರೆ ಯಾವಾಗ್ಲೂ ಮಹಾಮಾಯೆ ಅಂದ್ರೆ ದೇವಿ, ಅವಳು ಭಗವಂತನಿಗೆ ಛಾಯೆ ಆಗಿರುವಂತದ್ದು. ಅಂದ್ರೆ ಭಗವಂತ ಬೆಳಕು, ಅವಳು ಡಾರ್ಕ್ನೆಸ್, ಅವಳು ಪ್ರತಿನಿಧಿ. ಏಕೆಂದ್ರೆ ಭಗವಂತನಿಲ್ಲದೆ ಮಾಯ ಅಸ್ತಿತ್ವದಲ್ಲಿ ಇರಲಾರದು. ಯಾಕೆಂದ್ರೆ ಬೆಳಕು ಮತ್ತೆ ಕತ್ತಲು ಎರಡು ಇರಬೇಕು. ಅಂಧಕಾರವು ಬೆಳಕಿನಿಂದ ಮುಕ್ತವಲ್ಲ. ಬೆಳಕಿಲ್ಲದೆ ಯಾರೊಬ್ಬರು ಕತ್ತಲೆಯ ವೈದೃಶ್ಯವನ್ನು ಅನುಭವಿಸಲಾರದು. ನೋಡಿ, ಹೇಗಂದ್ರೆ ಪ್ರಭುಪಾದ ಹೇಳುವಂತದ್ದು, ಇನ್ ಮೆಟೀರಿಯಲ್ ವರ್ಲ್ಡ್ ಪೀಪಲ್ ಆರ್ ಪಫ್ಡ್ ಅಪ್ ಬೈ ದೇರ್ ಐಸ್. ನಾನು ಅದನ್ನು ನೋಡಿದೆ, ಇದನ್ನು ನೋಡಿದೆ, ಈ ರೀತಿ ನಾವು ಹೇಳ್ತೇವೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಸೂರ್ಯ ಚಂದ್ರರು ಬೆಳಕು ಕೊಡದಿದ್ರೆ ನಾವು ಎಂತ ನೋಡ್ಬೇಕು? ನಮ್ಮ ಕಣ್ಣು ಪ್ರಯೋಜನ ಇಲ್ಲ. ಹಾಗಾಗಿ ಹೇಗೆ ಅಂದ್ರೆ ಬೆಳಕಿಲ್ಲದೆ ಯಾರೊಬ್ಬರು ಕತ್ತಲೆ ವೈದೇಶವನ್ನು ಅನುಭವಿಸಲಾರದು. ಆದರೆ ಮಾಯೆಯಿಂದ ದೇವೋತ್ತಮ ಪರಮಪುರುಷನನ್ನು ಜಯಿಸಲಾಗದು. ಅದು ಅವನಿಂದ ಪ್ರತ್ಯೇಕವಾಗಿ ನಿಲ್ಲುತ್ತದೆ. ನೋಡಿ, ಅಪಾಶ್ರಯ. ಮಾಯೆಯಿಂದ ಕೃಷ್ಣನನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ನಾವು ಮಾಯೆಯಿಂದ ಆಸೆ ಬರಬೇಕು. ಅಂದ್ರೆ ಈ 3 ಗುಣದಿಂದ ಆಸೆ ಬರಬೇಕು, ಶುದ್ಧ ಸತ್ವಕ್ಕೆ ಬರಬೇಕು. ಆದ್ರಿಂದ ಧ್ಯಾನದ ಪರಿಪೂರ್ಣತೆ ಎಂದರೆ ದೇವೋತ್ತಮ ಪುರುಷನ ಹಾಗೂ ಅವನ ದಿವ್ಯ ಕಾರ್ಯಗಳ ಸಾಕ್ಷಾತ್ಕಾರ. ನೋಡಿ, ಭಗವಂತನ ಸಾಕ್ಷಾತ್ಕಾರ ಧ್ಯಾನ ಅಂದ್ರೆ, ಸಮಾಧಿ ಅಂದ್ರೆ ಪ್ರತ್ಯಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗದಲ್ಲಿ. ಹಾಗಾಗಿ ಸಮಾಧಿ ಆಗುವಂಥದ್ದು ಯಾವುದರಲ್ಲಿ? ಕೃಷ್ಣನ ದಿವ್ಯ ಕಾರ್ಯದಲ್ಲಿ. ಇದನ್ನು ನಾವು ಇಡಬೇಕು. ಅಷ್ಟಾಂಗ ಯೋಗ ಪ್ರಭುಪಾದ ಹೇಳಿದರೆ ಹೀಗೆ ಆಸ್ ಇಟ್ ಈಸ್ ಕೃಷ್ಣ ಹೇಳಿದಾಗೆ ಹೀಗೆ ಮಾಡಿ ನಾವು ಹೋಗ್ತೇವೆ. ಆದ್ರೆ ಅಷ್ಟಾಂಗ ಯೋಗದ 8 ಅವರು ಫಾಲೋ ಮಾಡೋದಿಲ್ಲ. ಅವರಿಗೆ ಬಂದದ್ದು ಎಂತೆಂತ ಮಾಡ್ತಾರೆ.
ಮಾಡುದಾದ್ರೆ ಅದನ್ನು ಆ ರೀತಿ ಮಾಡಬೇಕು. ಆಸನ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇದನ್ನು ಫಾಲೋ ಮಾಡಬೇಕು. ಅದನ್ನು ಫಾಲೋ ಮಾಡಿದ್ರೆ ಎಂತ ಅವ್ರದ್ದು ಧ್ಯಾನ ಪ್ರಯೋಜನ ಇಲ್ಲ. ಹಾಗಾಗಿ ಕಲಿಯುಗಕ್ಕೆ ಧ್ಯಾನ ಆಗುದಿಲ್ಲ. ಫಸ್ಟ್ ಆಫ್ ಆಲ್ ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ನಿರಾಕರಣವನ್ನು ಕುರಿತು ಧ್ಯಾನಿಗೆ ತ್ರಾಸದಾಯಕವು. ಅಂದ್ರೆ ಅದರಲ್ಲಿ ಅಡ್ವಾನ್ಸ್ಮೆಂಟ್ ತುಂಬಾ ಸ್ಲೋ ಅಂತೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸ, ತುಂಬಾ ಸ್ಲೋ. ಹೇಗೆ ಅಂದ್ರೆ ಇದನ್ನು ಹೇಗೆ ಹೇಳ್ತಾರೆ ಅಂದ್ರೆ, ಧ್ಯಾನವನ್ನು ಈಗ ಬೆಂಕಿ ನಾವು ಕಟ್ಟಿಗೆ ಹೊತ್ತಿಸ್ತೇವೆ, ಹೊಗೆ ಬರ್ತದೆ, ಆ ಹೊಗೆ ಈ ಪ್ರೊಸೆಸ್ ಅಂತೆ. ತುಂಬಾ ಹೊತ್ತಿನ ನಂತರ ಮತ್ತೆ ಬೆಂಕಿ ಬರ್ತದೆ. ಸ್ವಲ್ಪ ಲಾಭ ಉಂಟು, ಆದ್ರೆ ತುಂಬಾ ಲಾಭ. ಮತ್ತೆ ಎಂತಂದ್ರೆ ನೀವು ತುಂಬಾ ಅದನ್ನು ಮಾಡಿ ಕೂಡ ನಿಮ್ಗೆ ಅದ್ರಲ್ಲಿ ಸ್ವಲ್ಪ ಲಾಭ ಸಿಗುವಂಥದ್ದು. ಹೇಗೆ ನೀವು ಒಂದು ಕಷ್ಟಪಟ್ಟು ಒಂದು ಕೆಲಸ ಮಾಡ್ತೀರಿ, ಲಾಸ್ಟ್ಗೆ ನಿಮ್ಗೆ ದಿವಸ ಎಂಡ್ ಆಗುವ 10 ರೂಪಾಯಿ ಸಿಗ್ತದೆ. ನಿಮ್ಗೆ ಎಂತ ಆಗ್ತದೆ, ಅಟ್ಲೀಸ್ಟ್ ನಾವು 1,000 ಸಿಗ್ಬೇಕು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ಅಷ್ಟು ಕೆಲಸ ಮಾಡ್ತೀರಿ 10 ಗಂಟೆ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ನಿಮಗೆ 1,000. ಇದ್ರ ಅರ್ಥ ಎಂತ ಅಂದ್ರೆ ಹಣ ಸಿಗುವುದು ಅಂತಲ್ಲ, ಅಂದ್ರೆ ಅಷ್ಟು ಬೆನಿಫಿಟ್. ನೀವು ಜಪ ಮಾಡ್ತೀರಿ, ಪ್ರಭುಪಾದ ಹೇಳುವಂತ ಜಪದಿಂದ ಹೇಗೆ ಅಂದ್ರೆ ಡೈರೆಕ್ಟ್ಲಿ ಗೋಲೋಕರ ಪ್ರೇಮ ಧ್ವನಿ, ಗೋಲೋಕದ ಕನೆಕ್ಷನ್ ಕೃಷ್ಣನೊಟ್ಟಿಗೆ ಇಮಿಡಿಯೇಟ್ ಕನೆಕ್ಷನ್ ಆಗ್ತದೆ. ರಾಪಿಡ್ ಪ್ರೋಗ್ರೆಸ್ ಪ್ರಭುಪಾದ ಹೇಳುವಂಥದ್ದು, ಇಮಿಡಿಯೇಟ್ ಪ್ರೋಗ್ರೆಸ್. ಹಾಗಾಗಿ ನಾವು ಆಪ್ಷನ್ ನಮ್ಗೆ ಅದು ಬೇಕಾ ಇದು ಬೇಕಾ ನಾವು ತಿಳಿಬೇಕು ಅಷ್ಟೇ. ಈ ಶ್ಲೋಕ 46ಕ್ಕೆ ಹೋಗುವ. ಯತ್ ಉತ ಅಹಂ ತ್ವಯಾ ಪೃಷ್ಟೋ ವೈರಾಜತ್ ಪುರುಷ ಇದಂ ಯಥಾ ಆಸೀತ್ ತತ್ ಉಪಖ್ಯಾಸತೆ ಪ್ರಶ್ನಾನ್ ಅನ್ಯಾಂಚ ಕೃಷ್ಣಶ. ಅನುವಾದ: ಏ ರಾಜನೇ, ಬ್ರಹ್ಮಾಂಡವು ಹೇಗೆ ದೇವೋತ್ತಮ ಪುರುಷನ ವಿಶ್ವರೂಪದಿಂದ ಪ್ರಕಟವಾಯಿತು ಎಂಬ ಬಗ್ಗೆ ನಿನ್ನ ಪ್ರಶ್ನೆಗಳಿಗೆ ಹಾಗೂ ಇತರ ಪ್ರಶ್ನೆಗಳಿಗೆ ಈಗಾಗಲೇ ಹೇಳಿರುವ 4 ಶ್ಲೋಕಗಳ ವಿವರಣೆಯಿಂದ ಕುಲಂಕಷವಾಗಿ ಉತ್ತರಿಸುತ್ತೇನೆ. ಬ್ರಹ್ಮಾಂಡವು ದೇವೋತ್ತಮ ಪುರುಷನ ವಿಶ್ವರೂಪದ ಪ್ರಕಟವಾಯಿತು. ಎಸ್, ಮೆಟೀರಿಯಲ್, ಅದು ಮೆಟೀರಿಯಲ್ ವರ್ಲ್ಡ್. ವಿಶ್ವರೂಪ ಕೂಡ ಆಧ್ಯಾತ್ಮಿಕ ಅಲ್ಲ, ಅದು ಮೆಟೀರಿಯಲ್. ಬೇಸಿಗೆ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಜೈ. ಶ್ರೀಮದ್ ಭಾಗವತದ ಆರಂಭದಲ್ಲಿ ಹೇಳಿರುವಂತೆ ಈ ಮಹಾನ್ ದಿವ್ಯ ಸಾಹಿತ್ಯವು ವೇದ ಜ್ಞಾನ ವೃಕ್ಷದ ಪಕ್ವ ಫಲ, ರೈಪನ್ ಫ್ರೂಟ್. ನಿಗಮ ಕಲ್ಪತರೋ ಆ ಶ್ಲೋಕದಲ್ಲಿ ಉಂಟು. ನಿಗಮ ಕಲ್ಪತರೋ ಆ ಶ್ಲೋಕ ಹೇಳುವಂಥದ್ದು ಅಂದ್ರೆ ಇದು ರೈಪನ್ ಫ್ರೂಟ್. ಯಾಕೆಂದ್ರೆ ಶುಕಮುನಿಯ ಬಾಯಿಂದ ಬಂದಿದೆ. ಹೀಗೆ ಅಂದ್ರೆ ಪ್ಯಾರೆಟ್ ಯಾವುದೊಂದು ಒಂದು ಹಣ್ಣನ್ನು ಕಚ್ಚಿದ್ರೆ, ಮಾವಿನ ಹಣ್ಣು, ಅದು ತುಂಬಾ ಟೇಸ್ಟ್. ಹಾಗಾಗಿ ವೇದಜ್ಞಾನ ವೃಕ್ಷದ ಪಕ್ವ ಫಲ, ರೈಪನ್ ಫ್ರೂಟ್. ಆದ್ದರಿಂದ ವಿಶ್ವದ ಸೃಷ್ಟಿಯಿಂದ ಹಿಡಿದು ಅದರ ಎಲ್ಲ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಮಾನವ ಸಹಜವಾದ ಸಕಲ ಪ್ರಶ್ನೆಗಳಿಗೂ ಶ್ರೀಮದ್ ಭಾಗವತದಲ್ಲಿ ಉತ್ತರ ನೀಡಲಾಗಿದೆ. ನಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಉಂಟು. ನಾವು ಸೀರಿಯಸ್ ಆಗಿ ಪ್ರಭುಪಾದ ಇದು ಪರ್ಪಟ್ ಭಾವಾರ್ಥ ಓದಿದ್ರೆ ಎಲ್ಲ ಉಂಟು. ಈಗ ಹೇಗಂದ್ರೆ ನಾವು ಕೂಡ ಇಸ್ಕಾನ್ ಸಂಸ್ಥೆ ನಡೆಸುವಾಗ ನಮ್ಗೆ ಅಡಚಣೆಗಳು ಬರ್ತದೆ, ಬೇರೆ ಒಂದು ರೀತಿಯೆಲ್ಲ ಬರ್ತದೆ. ಆದ್ರೆ ನಮ್ಗೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಉಂಟು. ಎಲ್ಲಿಂದ? ಪ್ರಭುಪಾದ ಭಾವಾರ್ಥದಿಂದ. ಪ್ರಭುಪಾದ ಭಾವಾರ್ಥವನ್ನು ನಾವು ತುಂಬಾ ಡೀಟೇಲ್ ಆಗಿ ಕಲ್ತ್ರೆ ಎಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಉಂಟು. ಪ್ರಭುಪಾದ ಕೊಟ್ಟಿದ್ದಾರೆ. ಪ್ರಭುಪಾದ ಹೇಳುವಂತದ್ದು ಹೇಗೆ ಅಂದ್ರೆ, ಐ ಹ್ಯಾಡ್ ಗಿವನ್ ಎವ್ರಿಥಿಂಗ್ ಇನ್ ಮೈ ಬುಕ್ಸ್. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಯು ಶುಡ್ ರೀಡ್ 6 times. ಪ್ರಭುಪಾದ ಇದೆಲ್ಲ ಪುಸ್ತಕ, ಪ್ರಭುಪಾದ ಮೋರ್ ದೆನ್ 100 ಪುಸ್ತಕ ಬರೆದಿದ್ದಾರೆ. ಅದನ್ನೆಲ್ಲ 6 ಸಲ ಓದ್ಬೇಕಂತೆ. ಶ್ರೀಮದ್ ಭಾಗವತಂ 6 ಸಲ, ಚೈತನ್ಯ ಚರಿತಂ 6 ಸಲ, ಭಗವದ್ಗೀತೆ 6 ಸಲ, ಮತ್ತೆ ಪ್ರಭುಪಾದ ಸಣ್ಣ ಪುಸ್ತಕ 6 ಸಲ ಓದ ಮೇಲೆ ಮತ್ತೆ ನಾವು ಬೇರೆ ಪುಸ್ತಕ ಓದ್ಬೋದು. ಅಂದ್ರೆ ಯಾಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ನಾವು ಸ್ಟ್ರಾಂಗ್ ಕನ್ವಿಕ್ಷನ್ ನಮಗೆ ಬರ್ಬೇಕು. ಪ್ರಭುಪಾದ ಇದು 3 ಗೊತ್ತಾಗ್ಬೇಕು, ನಮ್ಗೆ ಗೊತ್ತಾಗ್ಬೇಕು, ನಾವು ಓದ್ಬೇಕು. ಪ್ರಭುಪಾದ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಉಂಟು ಇದರಲ್ಲಿ, ಎಲ್ಲ ಕಡೆ ಕೊಟ್ಟಿದ್ದಾರೆ. ಪ್ರಭುಪಾದ ನೀಡಲಾಗಿದೆ. ಉತ್ತರಗಳು ವಿವರಣೆ ನೀಡುವ ವ್ಯಕ್ತಿಯ ಅರ್ಹತೆಯನ್ನು ಅವಲಂಬನೆ ನೋಡಿ. ಅಂದ್ರೆ ನಮ್ದು ಎಷ್ಟು ಅರ್ಹತೆ ಉಂಟು. ತಮಾಮ್ ಪ್ರಪಂಚಂತೆ ತಾಮ್ ಭಜ ಅಂದ್ರೆ ನಿಮ್ದು ಎಷ್ಟು ಸರೆಂಡರ್ ಉಂಟು ಅಷ್ಟು ಭಗವಂತ ನಿಮ್ಗೆ ಅನುಗ್ರಹ ಕೊಡ್ತಾನೆ.
4th ಚಾಪ್ಟರ್ 11th ಶ್ಲೋಕ ಹೇಳುವಂಥದ್ದು. ಹಾಗಾಗಿ ನಮ್ದು ಅರ್ಹತೆ ಎಷ್ಟು ನಮ್ಗೆ ಅರ್ಥ ಆಗ್ತದೆ ಅಷ್ಟೇ. ನಮ್ಗೆ ಎಷ್ಟು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಾವು ಅಂದ್ರೆ ಈಗ ನಾವು ತಿನ್ನುವಾಗ ನಮ್ಗೆ ಡೈಜೆಷನ್ ಆಗ್ತದ, ನಾವು ತಿನ್ಬಹುದು. ಡೈಜೆಷನ್ ಆಗುದು, ತಿನ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಾವು ಓದುವಾಗ ಕೂಡ ನಮ್ದು ಎಷ್ಟು ಉಂಟು ಭಕ್ತಿ ಅಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಆಗ್ತದೆ. ಅದಕ್ಕೆ ಜಾಸ್ತಿ ಕೂಡ ಆಗುದಿಲ್ಲ, ಕಡಿಮೆ ಕೂಡ ಆಗುದಿಲ್ಲ. ಹಾಗಾಗಿ ಉತ್ತರಗಳು ವಿವರ ನೀಡುವ ವ್ಯಕ್ತಿಯ ಅರ್ಹತೆಯನ್ನು ಅವಲಂಬಿಸಿರುತ್ತದೆ. ಮಹಾನ್ ವಕ್ತಾರರಾದ ಶ್ರೀಲ ಶುಕಮುನಿಗಳು ವಿವರಿಸಿರುವಂತೆ ಶ್ರೀಮದ್ ಭಾಗವತದ 10 ವಿಭಾಗಗಳು ಸಕಲ ಪ್ರಶ್ನೆಗಳ ಪರಿಮಿತವಾಗಿವೆ. ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರ್ತದೆ. ಮೇಧಾವಿಗಳು ಅವುಗಳ ಸೂಕ್ತ ಬಳಕೆಯಿಂದ ಸಕಲ ಬೌದ್ಧಿಕ ಲಾಭ ಪಡೆಯುವರು. ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಭಗವತ್ ವಚನ ಆಧರಿಸಿದ ಉತ್ತರಗಳು ಎಂಬ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ.